ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಾನು ಮಗಳು ಎಲ್ಲ ಅವಳದು ಬರ್ಡೇದು ಪಾರ್ಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅವಳದು ಬರ್ತ್ಡೇ ಬರಲಿಕ್ಕೆ ಸ್ವಲ್ಪ ಟೈಮ್ ಉಂಟು. ಅದರೊಳಗೆ ಅವಳಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಈಗ ನಾವು ಹೋಗ್ತಾ ಇದ್ದೇವೆ. ಸೊ ಬನ್ನಿ. ನಾನು ಯಾವಾಗಲೂ ಎಲ್ಲಿಗೆ ಹೋಗಿ ಬಂದರೆ ಸಹ ಫಸ್ಟಿಗೆ ಹೋಗಿ ನಾನು ಹಟ್ಟಿಯಲ್ಲಿ ಇಣುಕಿ ನೋಡೋದು ಒಂದು ನನ್ನ ಅಭ್ಯಾಸ ಆಯಿತಾ. ಹಾಗೆ ಇವತ್ತು ಕೂಡ ನಮ್ಮ ಒಂದು ಸಣ್ಣ ತಿರಮಿಸು ಪಾರ್ಟಿ ಮುಗಿಸಿ ಬಂದು ಹಟ್ಟಿಯಲ್ಲಿ ಇಣುಕ್ತೇನೆ ಇವಳು ಆಚೆ ತಿರುಗ್ತಾ ಇದ್ದಾಳೆ ಆಯಿತಾ. ನಾನು ಎಣಿಸಿದೆ ಇನ್ನು ನಾಳೆ ಬೆಳಿಗ್ಗೆ ಆಗುವಾಗ ಕರು ಹಾಕ್ತಾಳೆ ಅಂತ. ಹಾಗೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಬರುವಾಗ ಸ್ವಲ್ಪ ಕಾಲು ಹೊರಗೆ ಬಂದಿದೆ. ಮತ್ತೆ ಒಂದು ಸ್ವಲ್ಪ ಹೊತ್ತಲ್ಲಿ ಕರು ಹಾಕಿ ಸಹ ಆಗಿದೆ. ಆಲ್ಮೋಸ್ಟ್ ಒಂದು 10 ಗಂಟೆಗೆಲ್ಲ ಕರು ಹಾಕಿ ಸಹ ಆಗಿದೆ ಅಂತ ಇವಳು. ಅಷ್ಟು ಬೇಗ ನನಗೆ ಹೆದರಿ ಜೀವ ಇಲ್ಲ ಇನ್ನು ಎಷ್ಟು ಹೊತ್ತು ತಗೊಳ್ತದೆ. ಅಂದರೆ ಫಸ್ಟ್ ಅಲ್ಲ, ರಾತ್ರಿ ಎಂತಾದರೂ ಆದರೆ ಎಂತ ಮಾಡೋದು ನಿದ್ರಿಕೆ ಆಗ್ತಾಯಿತ್ತು. ದೇವರ ದಯದಲ್ಲಿ ಚಂದ ಮಾಡಿ ಏನೂ ತೊಂದರೆ ಆಗದ ಹಾಗೆ ಕರು ಎಲ್ಲ ಹಾಕಿದ್ದಾಳೆ. ಕರು ಸ್ವಲ್ಪ ನಿಧಾನ. ನಮ್ಮ ಸುದೇವ ಬೇಗ ಎದ್ದು ನಡಿಲಿಕ್ಕೆ ಶುರು ಮಾಡಿದ್ದಾನಲ್ಲ, ಅಷ್ಟು ಫಾಸ್ಟ್ ಇಲ್ಲ ಇವಳು. ತುಂಬ ಹೊತ್ತು ತಗೊಂಡಿದೆ ಎದ್ದು ನಿಂತು ಕಾಲು ಗಟ್ಟಿಯಾಗಿ ಅವಳು ಹಾಲು ಕುಡಿಲಿಕ್ಕೆ. ಹಾಗೆ ಎಷ್ಟು ವ್ಯತ್ಯಾಸ ಇರ್ತದೆ ನೋಡಿ ಅಂತ ಒಂದು ಕರುವಿನಿಂದ ಒಂದು ಕರುವಿಗೆ. ಭಾರಿ ಚಂದದ ಕಲರ್ ಆಯಿತು ನೋಡಿ, ಎಷ್ಟು ಚಂದ ಕಲರ್ ಮೋಸ್ಟ್ಲಿ ಇದು ದೊಡ್ಡದಾದ ಹಾಗೆ ಚೇಂಜ್ ಆಗ್ಬೋದು, ಕಪ್ಪು ಕಲರ್ಸ್ ಆಗ್ಬೋದು. ಹಾಗೆ ಅವಳನ್ನು ಫುಲ್ ನೆಕ್ಕಲಿಕ್ಕೆಲ್ಲ ಬಿಟ್ಟ ನಂತರ ಅವಳಿಗೆ ಕುಡಿಲಿಕ್ಕೆ ನೀರೆಲ್ಲ ತಂದು ಕೊಟ್ಟೆ. ನೀರಂದರೆ ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ಕುದಿಸಿ ಒಂದು ಹದ ಬಿಸಿ ಮಾಡಿದಂತಹ ನೀರು ಇದು ನೋಡಿ ಅಂತ. ಎದ್ದು ನಿಲ್ಲಲಿಕ್ಕೆ ಟ್ರೈ ಮಾಡೋದು, ಹಾಗೆ ಸ್ವಲ್ಪ ಟ್ರೈ ಮಾಡ್ತಾ ಉಂಟು ಕರು. ಹಾಗೆ ಅದೆಲ್ಲ ಹಾಗೆ ಒಂದು 2-3 ಸರ್ತಿ ಕೊಟ್ಟಿದ್ದೇನೆ. ಅದರ ನಂತರ ಪುನಃ ಸ್ವಲ್ಪ ಎಳ್ಳು ಹಿಂಡಿ ಕೊಟ್ಟಿದ್ದೇನೆ, ಆಮೇಲೆ ಬೆಲ್ಲ ಕೊಟ್ಟಿದ್ದೇನೆ. ಅವಳಿಗೆ ತುಂಬ ಟಯರ್ಡ್ ಆಗಿದೆ, ಅಂದರೆ ಅದು ಸ್ವಲ್ಪ ಬೇಗ ಆಯ್ತು. ನಾವು ನೋಡಿ ಮತ್ತೆ ಕಿವಿ 3ನೇ ಸರ್ತಿ ಎಲ್ಲ ಕೊಡುದು ಅಂತ ಹೇಳಿದಲ್ಲ, ಹಾಗೆ ಕೊಡುವಾಗ ನಮಗೆ ಕಿವಿಗೆ ಟ್ಯಾಗ್ ಎಲ್ಲ ಹಾಕಿ ಕೊಂಡೋಗ್ಬೇಕು. ಹಾಗಾಗಿ ಡಾಕ್ಟ್ರನ್ನು ಬರಲಿಕ್ಕೆ ಹೇಳಿದ್ದು ನಾವು. ಹಿಂದಿನ ದಿವಸ ಅಲ್ಲ, ಬುಧವಾರವೇನೋ ಡಾಕ್ಟ್ರ್ ಬಂದು ಕಿವಿಗೆ ಟ್ಯಾಗ್ ಎಲ್ಲ ಹಾಕಿ ಹೋದರು. ಆಗ ಅವರು ಹೇಳಿದ್ರು ಆಯಿತಾ, ಇಲ್ಲಪ್ಪ ಇದು ಇನ್ನೂ ಸಹ ಒಂದು 20 ದಿವಸ ಹೋಗ್ತದೆ, ಅಷ್ಟು ಬೇಗ ಕರು ಹಾಕಲಿಕ್ಕೆ ಇಲ್ಲ ಅಂತ. ಮತ್ತೆ ನೋಡಿದರೆ ಇವಳು ಮರು ದಿವಸವೇ ಕರು ಹಾಕಿದ್ದಾಳೆ. ಕಂಪನಿ ನೋಡಿ, ನನಗೆ ಉದಾಸೀನ ಆಗೋದಕ್ಕೆ ನೋಡಿ ಬಂದು ನಾನು ಬಂದ ಕೂಡಲೇ ಅವಳು ಸಹ ಬಂದಿದ್ದಾಳೆ. ನೋಡಿ ಈಗ ಫಸ್ಟ್ ಟೈಮ್ ಈಗ ಗಟ್ಟಿ ನಿಂತದ್ದು. ಬಲೆ 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 ಬೃಂದಾಗ್ಲ ಪುಟ್ನಾಗ ಕಾರು ಚೂರು ಬಲ ಕಡಿಮೆ ಆಯ್ತು ನೋಡಿ. ತಾಳ ಕಾರ್ನು ಎಣ್ಣೆ ಪಾಡ್ತು ಪೂಜಿತು ಗಟ್ಟಿ ಅಂತಿದ್ನು.
ಅವಸ್ಥೆ ಗೊತ್ತಲ್ಲ, 3 ಆಯಿತು, ಇನ್ನೂ ಸಹ ಪ್ಲೆಸೆಂಟ್ ಹಾಕಲೇ ಇಲ್ಲ ಅಂತ ನನಗೆ ಸಾಕಾಯಿತು, ಬೆನ್ನು ನೋವು ಬಂತು ಅಲ್ಲಿ ಕಾದು ಕಾದು. ಸೀದಾ ಮನೆಗೆ ಬಂದು ಫ್ರಿಜ್ಜಲ್ಲಿ ಒಂದು ಕೋಲ್ಡ್ ಕಾಫಿ ಇತ್ತು, ಆಗ ಮಗಳು ಜಾಸ್ತಿ ಆಯ್ತು ಅಂತೇಳಿ ಇಟ್ಟದ್ದು, ಅದನ್ನು ಬಂದು ಕುಡಿತಾ ಇದ್ದೇನೆ. ಬಂಟಿ ನೋಡಿ, ನನಗೆ ಯಾರು ಸಹ ಕಂಪೆನಿ ಇಲ್ಲ ಗೊತ್ತುಂಟಾ. ನನ್ನ ಗಂಡನಿಗೆ ಯಾವಾಗಲೂ ನಿದ್ರೆ ಬರೋದಿಲ್ಲ, ಇವತ್ತು ಭಾರಿ ನಿದ್ರೆ ಅವರಿಗೆ 12 ಗಂಟೆಗೆ. ಇಲ್ಲದಿದ್ದರೆ ನೈಟ್ ಇದರ ಹಾಗೆ ಆಚೆ ಈಚೆ ತಿರುಗಾಡ್ತಾ ಇರ್ತಾರೆ. ಇವತ್ತು ಎಷ್ಟು ಹೇಳಿದರೆ ಸಹ ನನ್ನೊಟ್ಟಿಗೆ ನಿಲ್ಲೇ ಇಲ್ಲ. ಬೇಸರ ಆಗ್ತದೆ ಒಮ್ಮೊಮ್ಮೆ, ಎಂತ ಮಾಡೋದು. ನಾನೀಗ ಇಲ್ಲಿ ಸಿಟೌಟಿಗೆ ಬಂದು ಅವಳು ಮಲಗಿದ್ದಾಳೆ. ಎಂತ ಅಂದರೆ ಅದು ಸ್ವಲ್ಪ ಬೇಗ ಆಯಿತು ಕರು ಹಾಕಿದ್ದು ಸಹ, ಹಾಗಿರ್ಬೇಕು. ಅದು ಪ್ಲೆಸೆಂಟ್ ಅಂದರೆ ಕಂಪ್ಲೀಟಾಗಿ ಇದಾಗಲಿಲ್ಲ, ತುಂಬ ಉಂಟು ಪ್ಲೆಸೆಂಟ, ಹಾಗೆ ಅದು ಲೇಟಾಗಿ ಬೀಳೋದು ಕಾಣ್ತದೆ. ಅವಳಿಗೆ ಸಹ ಸಾಕಾಗ್ತದಲ್ಲ, ಸ್ವಲ್ಪ ಸ್ವಲ್ಪ ಹುಲ್ಲು ಹಾಕ್ತಾ ಇದ್ದೇನೆ, ಬೈ ಹುಲ್ಲು ಹಾಕ್ತಾ ಇದ್ದೇನೆ, ಸೊಪ್ಪು ಹಾಕ್ತಾ ಇದ್ದೇನೆ, ತಿಂತಾಳೆ ಮಲಗ್ತಾಳೆ, ತಿಂತಾಳೆ ಮಲಗ್ತಾಳೆ. ಈಗ ಇಬ್ಬರು ಸಹ ಮಲಗಿದ್ದಾರೆ. ನನಗೆ ಕಂಪೆನಿ ಬಂಟಿ. ಬಂಟಿ ಜಿಂಗಲ್ಲ ಅಲ್ಲ, ಜಿಂಗಲ್ಲ ಅಲ್ಲ. ಎಷ್ಟು ಅವ್ಯವಸ್ಥೆ ಹೇಳಿದರೆ, ನಾನು ಮನೆಗೆ ಬರುವಾಗ ಬಾಗಿಲೆಲ್ಲ ತೆಗೆದು ಲೈಟೆಲ್ಲ ಹಾಕಿ ಉಂಟು. ನಾನು ನೋಡಿದ್ದು ಬಂಟಿಯಲ್ಲಿದ್ದಾನೆ, ಬಂಟಿಯಲ್ಲಿದ್ದಾನೆ, ದಿವಸ ಒಳಗೆ ಹೋಗಿದ್ದಾನೆ ಅಂತ. ಪುಣ್ಯಕ್ಕೆ ಅವ ಇಲ್ಲಿಯೇ ಮಲಗಿದ್ದ. ಬಂಟಿ ಜಿಂಗಲ್ಲ ಅಲ್ಲ, ಜಿಂಗಲ್ಲ ಅಲ್ಲ, ಜಿಂಗಲ್ಲ ಅಲ್ಲ, ಗುಡ್ ಬಾಯ್. ಬೆಳಿಗ್ಗೆ ಆದಮೇಲೆ ಕರುವನ್ನು ಸ್ನಾನ ಮಾಡಿಸಿ ಎಲ್ಲ ಮನೆಯೊಳಗೆ ನಾನು ತಗೊಂಡು ಬಂದಾಯ್ತಾ. ಅವಳು ಪ್ಲೆಸೆಂಟ ಹಾಕುವಾಗ ಸಾಧಾರಣ ಮಧ್ಯಾಹ್ನ 12 ಗಂಟೆ ಆಗಿದೆ. ಅದು ಸಹ ಅವಳು ಹಾಕಲೇ ಇಲ್ಲ ಅಂತ. ಮತ್ತು ಕೆಲವರೆಲ್ಲ ಹೇಳಿದರು ಅದು ನಾವು ಎಳೆದು ತೆಗಿಬೇಕು ಅದು ಬೀಳದಿದ್ರೆ ಅಂತ. ಹಾಗೆ ನಾನು ಮತ್ತೆ ಕೆಳಗೆ ಅದನ್ನು ನೇತಾಡಿಕೊಂಡಿರ್ತದಲ್ಲ ನೆಲದಲ್ಲಿ, ಸೊ ಅದನ್ನು ಗಟ್ಟಿ ಹಿಡ್ಕೊಂಡು ನಿಂತೆ. ಅವಳು ತಿರುಗುವಾಗ ಮತ್ತೆ ಬಿತ್ತಾ ಇದೆ. ಅಂದರೆ ತುಂಬ ಅವಳಿಗೆ ಟಯರ್ಡ್ ಆಗಿದೆ, ಅಂದರೆ ತುಂಬ ಸ್ಟ್ರೆಸ್ಸಿಗೆ ಒಳಗಾಗಿದೆ ಪಾಪ, ಭಯಂಕರ ಕಷ್ಟ ಆಗಿದೆ. ಹಾಗೆ ಈಗ ಮಧ್ಯಾಹ್ನ ಇದೆಲ್ಲ ಆದಮೇಲೆ ಈಗ ಸ್ನಾನ ಮಾಡಿಸ್ತಾ ಇದ್ದೇನೆ. ಸೊ ಭಾರಿ ಟಯರ್ಡ್ ಆಗಿದೆ. ಹಾಗೆ ಇನ್ನು ನೋಡಬೇಕು ಅವಳ ಮೂಡ್ ಸ್ವಿಂಗ್ ಎಲ್ಲ ಹೇಗಿರ್ತದೆ ಅಂತ ಗೊತ್ತಿಲ್ಲ. ಇವಳದು ಆರಿಜನ್ದು ತುಂಬ ಈಸಿಯಾಗಿ ಆಯ್ತಲ್ಲ, ಅಂದರೆ ಅವಳು ಹಾಲು ಕರಲಿಕ್ಕೆ ಸಹ ಎಲ್ಲ ಅಷ್ಟೇನು ಇದು ಕಿರಿಕಿರಿ ಮಾಡಲಿಲ್ಲ ಈ ಸರ್ತಿ ಇದರಲ್ಲಿ. 3ನೇ ಕರು ಅಲ್ಲ, ಸೊ ಎಂತ ನನಗೆ ದೊಡ್ಡ ಗಡಿಬಿಡಿ ಅಂತ ಆಗಲಿಲ್ಲ. ಇವಳದ್ದು ಇನ್ನು ನೋಡಬೇಕು ಇವತ್ತಿನ ನಂತರ ಇನ್ನು ಎಂತೆಲ್ಲ ಮಾಡ್ತಾಳೆ, ಹೇಗೆಲ್ಲ ಇವಳ ಬಿಹೇವಿಯರ್ ಇರ್ತದೆ. ಫಸ್ಟಿನ ಕರು ಅಲ್ಲ ಇವಳಿಗೆ, ಮತ್ತು ಇವಳಿಗೆ ಈಗ 2.5 ವರ್ಷ ಆಗೋದಷ್ಟೇ. ನಾಳ್ದು ಮೇ ತಿಂಗಳಲ್ಲಿ 3 ಫುಲ್ ಆಗ್ತದೆ. ಸೊ ತುಂಬ ಸಣ್ಣ ಏಜ್ ಸಹ ಆಯಿತು. ನಮ್ಮ ವರ್ಧನಿದ್ದೇ ಮಗಳು, ಫಸ್ಟ್ ಮಗಳು ನಮ್ಮ ವರ್ಧನಿದ್ದು ನಮ್ಮ ಮನೆಯಲ್ಲೇ ಆದದ್ದು. ಇವಳು ಸಹ ಹಾಗೆ, ನಮ್ಮ ಹಟ್ಟಿಯಲ್ಲಿ ಆದಂತಹ ಫಸ್ಟ್ ಹೆಣ್ಣು ಮಗಳು ಇವಳು. ಈಗ ನಮ್ಮ ಹಟ್ಟಿಯಲ್ಲಿ ಆದಂತಹ ಕೊನೆಯ ಹೆಣ್ಣು ಮಗಳು ಇವಳ ಮಗಳು. ಎಂಥ ಒಂದು ವಿಪರ್ಯಾಸ ನೋಡಿ ಅಂತೆ. ಇಟ್ಟುಕೊಳ್ಳುವಂತಹ ಭಾಗ್ಯವೇ ಇಲ್ಲ, ಎಂತ ಮಾಡೋದು. ನಮಗೆ ದೇವರು ಎಷ್ಟು ಬರೆದಿದ್ದಾರೆ ಅಷ್ಟೇ ನಮಗೆ ಅನುಭವಿಸಲಿಕ್ಕೆ ಆಗೋದು. ಅದಕ್ಕಿಂತ ಜಾಸ್ತಿ ನಾವು ಎಂಥ ಪ್ರಯತ್ನ ಪಟ್ಟರೆ ಸಹ ಆಗೋದಿಲ್ಲ. ಅಟ್ಲೀಸ್ಟ್ ಎಷ್ಟು ಸಮಯ ಕಾಲ ದೇವರು ಕೊಟ್ಟರಲ್ಲ ಈ ಒಂದು ಜೀವನವನ್ನು ಇವರೊಟ್ಟಿಗೆ ಸಂತೋಷಮಯವಾಗಿ ಕಳೀಲಿಕ್ಕೆ, ಅದೇ ನನ್ನ ಒಂದು ಪುಣ್ಯ ವಿಶೇಷ ಅಂತ ಅಂದ್ಕೊಳ್ತೇನೆ. ಹಾಗೆ ಅವಳನ್ನು ಸ್ನಾನ ಮಾಡಿಸಿ ಎಲ್ಲ ಆದಮೇಲೆ ಇಲ್ಲಿ ಒಂದು ಕಟ್ಟಬೇಕಾದ್ರೆ ಜಾಗ ಎಲ್ಲ ಸರಿ ಸ್ವಚ್ಛ ಮಾಡಬೇಕು. ಹಾಗೆ ಹುಲ್ಲು, ಇದು ಸೊಪ್ಪು, ಇದು ತರಗೆಲೆ ಎಲ್ಲ ಹಾಕಿ ಇಡ್ತಾ ಇದ್ದೇನೆ. ಇವಳು ನೋಡಿ ನನ್ನ ಹಿಂದೆ ಒಂದು ನನಗೆ ಕಾಯ್ತಾ ಇರ್ತಾಳೆ, ನನ್ನ ಬೆಸ್ಟ್ ಕಂಪ್ಯಾನಿಯನ್. ಸೊ ನಂತರ ಇವಳನ್ನು ಹಟ್ಟಿಗೆ ಕರ್ಕೊಂಡು ಬಂದು ಕಟ್ಟಿ ಆದಮೇಲೆ ಇನ್ನು ಕರುವನ್ನು ಇಲ್ಲಿ ಹಾಲು ಕುಡಿಸಿ ಇಲ್ಲಿಯೇ ಬಿಟ್ಟು ಹೋಗ್ತಾ ಇದ್ದೀನಿ. ಅಂದರೆ ಹಟ್ಟಿ ಫುಲ್ ಡ್ರೈ ಉಂಟು, ಎಂಥ ಟೆನ್ಷನ್ ಇಲ್ಲ. ನಮ್ಮ ವೃಂದಕ್ಕನ ಮಗಳು ನನ್ನ ಹಸ್ಬೆಂಡ್ ಭಾರಿ ಅಪರೂಪಕ್ಕೆ ನಾವು ಹೇಳದೆ ನೋಡಿ ಬನ್ಸ್ ತಗೊಂಡು ಬಂದಿದ್ದಾರೆ. ನನ್ನ ಹಸುವಿನ ಬಾಣಂತಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದೆಯಲ್ಲ, ಅದಕ್ಕೆ ಅವರಿಗೆ ಸಹ ಮನ ಮರುಗಿತ ಅಂತ. ಅಂದರೆ ತಿಂಡಿ ಮಾಡಲಿಲ್ಲ ಆ್ಯಕ್ಚುಲಿ, ಅದೇ ವಿಷಯ. ತಿಂಡಿ ಮಾಡಿದ್ದು ಇವಳು ಇವತ್ತು ಪಾಸ್ತಾ ಮಾಡಿದ್ದಾಳೆ. ನಾನಂದರೆ ಒಳಗೆ ಬರುವಾಗಲೇ 12 ಗಂಟೆ ಆಗಿದೆ. ಅವರನ್ನು ಹಾಗೆ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗೆ. ಈಗ ತಾಯಿ ಮಗಳು ಇಬ್ಬರು ಸಹ ಮಲಗಿದ್ದಾರೆ. ಹಾಗೆ ನಾವಿಲ್ಲಿ ತಿಂತಾ ಇದ್ದೇವೆ. ನಂದು 1 ರೌಂಡ್ ಪಾಸ್ತಾ ತಿಂದಾಯಿತು. ಸಾಂಬಾರು ಸಹ ಉಂಟು ಅದರಲ್ಲಿ. ಹಸಿವೆ ಆದರೆ ಯಾವ ಹೋಟೆಲ್ ಇದು ಸಾಕ್ತದೆ, ಯಾವ ಹೋಟೆಲ್ ಅಂತ ಸಹ ನಾನು ಕೇಳಲಿಲ್ಲ.